ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ನಗರ ಕಾಂಗ್ರೆಸ್ ಸಹಯೋಗದೊಂದಿಗೆ ಬೃಹತ್ ಪಂಚಿನ ಮೆರವಣಿಗೆ ಅನಂತಪದ್ಮನಾಭ ದೇವಸ್ಥಾನ ವಠಾರದಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಕಳ ಮುಖ್ಯ ಬಸ್ ನಿಲ್ದಾಣದವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ವಕ್ತಾರ ಹಾಗೂ ಪುರಸಭೆ ಸದಸ್ಯರಾದ ಶುಭೋಧ ರಾವ್, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ನಿಜವಾದ ಭಾರತೀಯರು. ಪ್ರತಿಭಟನೆಯಲ್ಲಿ ಜಾತಿ ಮತ ಭೇದ ಮರೆತು ಪ್ರತಿಭಟನಾಕಾರರು ಭಾಗವಹಿಸಿದ್ದಾರೆ. ಇವರೆಲ್ಲರೂ ಸಂವಿಧಾನ ರಕ್ಷಿಸುವವರು. ಪವಿತ್ರವಾದ 2 ದೇವಸ್ಥಾನಗಳನ್ನು ಕೆಡವಿದ ಬಿಜೆಪಿ ಸರ್ಕಾರದ ಸಂಚನ್ನು ನಾವು ಕಟುವಾಗಿ ಖಂಡಿಸುತ್ತೇವೆ. ನಮ್ಮ ಶಾಸಕರು ಇಂಧನ ಸಚಿವರಾದ ನಂತರ ಕಾರ್ಕಳ ತಾಲೂಕಿನಲ್ಲಿ ಗೋಕಳ್ಳತನ ವಿಪರೀತವಾಗಿ ನಡೆಯುತ್ತದೆ. ಸಚಿವರು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದರು. ಎಲ್ಲರೂ ಕೂಡ ಸ್ವಲ್ಪ ಸ್ಪ್ರೆಡ್ ಆಗಿ ನಿಂತ್ಕೊಳ್ಬೇಕು. ಕೆಡುವ ಪರಿಸ್ಥಿತಿಗೆ ಬಂದರು. ಇಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ನಿಮಗೆ ಯಾವತ್ತೂ ಬಹುಮತ ಇಲ್ಲದಿದ್ದರೂ ಕೂಡ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದವರು ಇವತ್ತು ದೇವಸ್ಥಾನವನ್ನು ಕೆಡುವ ಕೆಲಸಕ್ಕೆ ಕೈ ಹಾಕಿದ್ರಿ. ಜನರಿಗೆ ಒಳ್ಳೆಯ ಆಡಳಿತವನ್ನು ಕೊಡ್ಲಿಕ್ಕೆ ನಿಮ್ಮಿಂದ ಆಗ್ಲಿಲ್ಲ. ಆದರೆ ಕನಿಷ್ಠ ಇವತ್ತು ಬಿಜೆಪಿಯ ರಾಜಕಾರಣವನ್ನು 2 ವಿಧಗಳಲ್ಲಿ ನೋಡಬೇಕು. ಒಂದು, ಈ 1 ವರ್ಷಗಳ ಹಿಂದೆ ನಾನು ಒಬ್ಬ ಬಿಜೆಪಿಯ ಕಾರ್ಯಕರ್ತನನ್ನ ಪ್ರಶ್ನೆ ಮಾಡಿದೆ, ಅಲ್ಲಪ್ಪ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, ಯುವಕರಿಗೆ ಉದ್ಯೋಗ ಎಲ್ಲಿ? ನಾವು ಅಧಿಕಾರಕ್ಕೆ ಬಂದಿದ್ದು ಆ ಕಾರಣಕ್ಕಾಗಿ ಅಲ್ಲ. ಅಲ್ಲಪ್ಪ ರೈತರು ಕಷ್ಟದಲ್ಲಿದ್ದಾರೆ, ನಾವು ರೈತರಿಗೆ ಅನುಕೂಲಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದಲ್ಲ. ಕಾರ್ಮಿಕರು ಕಷ್ಟದಲ್ಲಿದ್ದಾರೆ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರ್ತಿದ್ದೀರಿ, ನಾವು ಅದಕ್ಕಾಗಿ ಅಧಿಕಾರಕ್ಕೆ ನಡೀತಿರೋ ಮತ್ತು ಇಲ್ಲಿ ಸೂಕ್ಷ್ಮ ವಿಷಯ ದಯವಿಟ್ಟು ಮುರಳಿ ಅವರು ಮಾತಾಡಲಿಕ್ಕಿದ್ದಾರೆ ಬರ್ತಿಲ್ಲ.